ಬಂಟ್ವಾಳದ ಬಿಸಿ ರೋಡ್ ಕಡೂರು ರಾಷ್ಟ್ರೀಯ ಹೆದ್ದಾರಿಯ ಗಾಣದ ಪಡ್ಪು ಪ್ರದೇಶದಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸ್ತಾ ಇದ್ದು ಇದೊಂದು ಅಪಾಯಕಾರಿ ವಲಯವಾಗಿ ಪರಿವರ್ತನೆಯಾಗಿದೆ. ಸುಗಮ ಸಂಚಾರಕ್ಕೆ ಯಾವುದೇ ಮಾರ್ಗಸೂಚಿ ಇಲ್ಲದ ಪರಿಣಾಮ ಅಪಘಾತಗಳು ಮರುಕಳಿಸ್ತಾ ಇವೆ. ವಾಹನಗಳ ವೇಗ ಮಿತಿಯನ್ನು ನಿಯಂತ್ರಿಸಲು ಬ್ಯಾರಿಕೇಡ್ ಅಳವಡಿಸಿಲ್ಲ. ಫುಟ್ಪಾತ್ ನಿರ್ಮಿಸದ ಕಾರಣ ಜನರು ರಸ್ತೆಯಲ್ಲಿಯೇ ನಡೆದಾಡಬೇಕಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪಾದಾಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿ ರೋಡ್ ಪುಂಜಾಲಕಟ್ಟೆ ಚತುಷ್ಪಥ ಹೆದ್ದಾರಿಯು ಪ್ರಯಾಣಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಿರ್ಮಾಣವಾಗಿದೆ. ಆದರೆ ಅದೇ ಬಿಸಿ ರೋಡ್ ಮುಖ್ಯ ವೃತ್ತದಿಂದ ಗಾಣದ ಪಡುಪುವರೆಗಿನ ಕೆಲವೇ ಮೀಟರ್ ಅಂತರದ ರಸ್ತೆ ಮಾತ್ರ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಮುಖ್ಯ ವೃತ್ತದಿಂದ ಬಂಟ್ವಾಳ ಪೇಟೆ ರಸ್ತೆ, ಬೆಂಗಳೂರು ರಸ್ತೆ, ಪಾಣೆಮಂಗಳೂರು ಪೇಟೆ ರಸ್ತೆ, ಬಿಸಿ ರೋಡ್, ಕಡೂರು ರಸ್ತೆ ಒಳಗೊಂಡಂತೆ 4 ಕವಲುಗಳಾಗಿ ರಸ್ತೆ ಹಾದು ಹೋಗ್ತಾ ಇದೆ. ಬಿಸಿ ರೋಡ್ ಕಡೂರು ರಾಷ್ಟ್ರೀಯ ಹೆದ್ದಾರಿಯ ವಾಹನದ ನಿಬಿಡ ರಸ್ತೆಯಾಗಿದೆ. ಮಂಗಳೂರು, ಕಾಸರಗೋಡು, ಮೈಸೂರು, ಬೆಂಗಳೂರಿಗೆ ಪ್ರವಾಸಿಗಳಿಗೆ ಧರ್ಮಸ್ಥಳ, ದಾವಣಗೆರೆ, ಮೂಡಬಿದ್ರೆ, ಕಾರ್ಕಳ, ಚಿಕ್ಕಮಗಳೂರು ತೆರಳಲು ಇದೇ ಮುಖ್ಯ ರಸ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಗಮನಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ.